ಮಂಗಳೂರಿನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್, ಮಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಒಟ್ಟು 20 ಕೋಟಿ ರೂಪಾಯಿ ನಷ್ಟವಾಗಿದೆ. ಸಾರ್ವಜನಿಕ ಆಸ್ತಿಗಳಾದ ರಸ್ತೆ ಮತ್ತು ಸೇತುವೆ ಡ್ಯಾಮೇಜ್ನಿಂದ 4 ಕೋಟಿ ರೂಪಾಯಿ ನಷ್ಟವಾಗಿದೆ. ಖಾಸಗಿ ಆಸ್ತಿಗಳಾದ ಮನೆ ಕುಸಿತದಿಂದ 3.7 ಕೋಟಿ ರೂಪಾಯಿ ನಷ್ಟವಾಗಿದೆ. ವಿದ್ಯುತ್ ಸಂಪರ್ಕ 1.9 ಕೋಟಿ ರೂಪಾಯಿ ಹಾಗೂ ಇತರ 16 ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. So from morning to 2 o'clock almost 120 to 150 mm precipitation ಆಗಿದೆ within the 3-4 hours. ಅದಾದ ಮೇಲೆ 4 o'clock ವರೆಗೆ ಕೂಡ ಪ್ರೆಸಿಪಿಟೇಷನ್ ಕಂಟಿನ್ಯೂ ಆಯಿತು. ಕೆಲವು ಕಡೆ ಇಟ್ ವೆಂಟ್ ಅಪ್ ಟು 350 mm. ಕೆಲವು ಕಡೆ ಇಟ್ಸ್ ಅ ವೆರಿ ಹೈ ಅಮೌಂಟ್. ಸೊ ಯಾವಾಗಲೂ ಅಷ್ಟು ಮಳೆ ಒಂದೇ ಕಡೆ ಒಂದೇ ಟೈಮಲ್ಲಿ ಆದಾಗ ದೇರ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್, ಬಿಕಾಸ್ ಸಿಟಿ ವಿಲ್ ನಾಟ್ ಬಿ ಗೇರ್ ಟು ಟೇಕ್ ಇಟ್. ಡ್ಯಾಮೇಜ್ ಅಂತ ನೋಡಿದರೆ ಈಗ ನಮಗೆ ಮಂಗಳೂರು ತಾಲೂಕಲ್ಲಿ ಸುಮಾರು 52 ಮನೆಗಳು ಡ್ಯಾಮೇಜ್ ಆಗಿದ್ದಾವೆ. 2 ಲಾಸ್ ಆಫ್ ಲೈಫ್ ರಿಪೋರ್ಟ್ ಆಗಿದೆ ಆ್ಯಂಡ್ 3 or 4 ಕೇಸಸ್ ಆಫ್ ಇಂಜುರೀಸ್ ರಿಪೋರ್ಟ್ ಆಗಿದೆ. ರಾಜಕಾಲುವೆಯಿಂದ ನೀರು ಸರಾಗವಾಗಿ ಹೋಗಲು ಅನಾನುಕೂಲವಾದ ಬಗ್ಗೆ ವರದಿ ನೀಡಲು ಮುಡಾ ಕಮಿಷನರ್ ನೇತೃತ್ವದಲ್ಲಿ ಸಮಿತಿ ಮಾಡಲಾಗಿದ್ದು 3 ದಿನದಲ್ಲಿ ವರದಿ ಬರಲಿದೆ. ಈ ವರದಿಯಲ್ಲಿ ರಾಜಕಾಲುವೆಯಲ್ಲಿ ಅತಿಕ್ರಮಣ ಕಂಡುಬಂದಲ್ಲಿ ಅದನ್ನು ತೆರವುಗೊಳಿಸಲಾಗುವುದೆಂದರು. ಈಗ ಒಳಚರಂಡಿ ಇದಕ್ಕೆ ಸಂಬಂಧ ಇಲ್ಲ, ರಾಜಕಾಲುವೆ ಆ್ಯಂಡ್ ಸ್ಟ್ರಾಮ್ ಡ್ರೈನ್ ಅದು ಸಂಬಂಧ ಇದೆ. ಈಗ ನಾವು ನಿನ್ನೆ ಆಗಿರುವ ಪರಿಣಾಮ ಅಮೌಂಟ್ ಆಫ್ ರೈನ್ಫಾಲ್ ವಾಸ್ ವೆರಿ ವೆರಿ ಹೈ, ಅದು ಒಂದು ವಿಷಯ ಇದೆ. ಅದಾದರೂ ಕೂಡ ನಮ್ಮ ರಾಜಕಾಲುವೆಯಲ್ಲಿ ನಾವು 2 ತಿಂಗಳ ಮುಂಚೆಯಿಂದನೇ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಕ್ಲೀನಿಂಗ್ ಎಲ್ಲ ಮಾಡಿದ್ದಾರೆ. ಆದರೆ ಇಲ್ಲಿ ಎನ್ಕ್ರೋಚ್ಮೆಂಟ್ಗಳು ಆಗಿದಾವ ಇಲ್ವಾ ಅಂತ ನಾವು ವೆರಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಸ್ಪೆಷಲ್ ಕಮಿಟಿ ಹಾಕಿದ್ದೀನಿ. ಒಂದು 3-4 ಡೇಸಲ್ಲಿ ಅದು ರಿಪೋರ್ಟು ಬರುತ್ತೆ. ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಅದರ್ ಇಶ್ಯೂಸ್ ವಿಚ್ ಆರ್ ದೇರ್.